ಮದುವೆ ನಿಗದಿಯಾಗಿದ್ದ ಯುವತಿಯ ಬಾಳಲ್ಲಿ ಕ್ರೂರ ವಿಧಿಯ ಲೀಲೆಯ ಹಿನ್ನೆಲೆ ನಿನ್ನೆ ನಂತೂರಿನಲ್ಲಿ ನಡೆದಂತಹ ರಸ್ತೆ ಅಪಘಾತದಲ್ಲಿ ಆ ಯುವತಿ ಮೃತಪಟ್ಟಿದ್ದಾಳೆ. ಇನ್ನೇನು ಮುಂದಿನ ತಿಂಗಳು ಮದುವೆ ಆಗಬೇಕು, ಹಸೆಮಣೆ ಏರಬೇಕಿದ್ದಂತಹ ಯುವತಿ ಮೃತಪಟ್ಟಿದ್ದಾಳೆ. ಮದುವೆ ಕಾಗದ ಹಂಚಿಕೆಯಾಗಿದೆ, ಎಲ್ಲವೂ ಪ್ರಿಪರೇಷನ್ ಮುಗ್ದಿದೆ. ಇನ್ನೇನು ತನ್ನ ಕನಸನ್ನು ಕಟ್ಕೊಳ್ಬೇಕನ್ನುವ ಹೊತ್ತಿನಲ್ಲೇ ಈ ಥರದೊಂದು ದುರ್ಘಟನೆ ಸಂಭವಿಸಿದೆ. ಇವತ್ತು ಕೋಡಿಕಲ್ನ ಮನೆಯಲ್ಲಿ ಸಾರ್ವಜನಿಕ ಅಂತಿಮ ದರ್ಶನದ ಬಳಿಕ ಸೈಂಟ್ ಡೊಮಿನಿಕ್ ಚರ್ಚ್ ಅಶೋಕ ನಗರದಲ್ಲಿ ಪೂಜಾ ವಿಧಿವಿಧಾನವನ್ನು ನಡೆಸಿ ಉರುವ ಚರ್ಚಿನ ಸ್ಮಶಾನದಲ್ಲಿ ಅಂತಿಮ ವಿಧಿವಿಧಾನದ ಮೂಲಕ ದಫನ ಕಾರ್ಯ ನಡೆದಿದೆ. ಬಂದಿದ್ದಂತಹ ಪ್ರತಿಯೊಬ್ಬರೂ ಕೂಡ ಕಂಬನಿಯನ್ನು ಮೆಡೆದಿದ್ದಾರೆ. ಯಾಕಂದರೆ 27ರ ಹರೆಯದ ಕ್ರಿಸ್ಟಿ ಕ್ರಾಸ್ತ ನಿಧನವನ್ನು ಹೊಂದಿರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಆ ದುಗುಡ ಎದ್ದು ಕಾಣ್ತಾ ಇತ್ತು. ಹೀಗಾಗಬಾರ್ದಿತ್ತು ಅನ್ನುವಂತಹ ಬೇಸರ, ಖೇದ, ದುಃಖ ಎದ್ದು ಕಾಣ್ತಾ ಇತ್ತು. ನಿನ್ನೆ ನಡೆದಂತಹ ಘಟನೆ ಖಾಸಗಿ ಸಂಸ್ಥೆಯಲ್ಲಿ ಸ್ಪೀಚ್ ಮತ್ತು ಹಿಯರಿಂಗ್ ತರಬೇತಿಯನ್ನು ನೀಡ್ತಾ ಇದ್ದಂತಹ ಕ್ರಿಸ್ಟಿ ಕ್ರಾಸ್ತ ಅವರು ನಿನ್ನೆ ತಮ್ಮ 2 ವೀಲರ್ನಲ್ಲಿ ಹೋಗ್ತಾ ಇದ್ದರು. ನಂತೂರು ಬಜ್ಜೋಡಿ ಶಾಂತಿ ಕಿರಣದ ಬಳಿ ಅವರ 2 ವೀಲರ್ ಸ್ಕಿಡ್ ಆಗಿದೆ. ಈ ಸಂದರ್ಭ ಹಿಂದಿನಿಂದ ಬರ್ತಾ ಇದ್ದ ಮೀನಿನ ಲಾರಿಯ ಅಡಿಗೆ ಅವರ ತಲೆ ಸಿಲುಕಿ 27ರ ಹರೆಯದ ಯುವತಿ ಮೃತಪಟ್ಟಿದ್ದಾರೆ. ಇಲ್ಲಿ ನಾವು 2 ಕಾರಣಗಳನ್ನು ಗಮನಿಸಬೇಕು. ರಾಷ್ಟ್ರೀಯ ಹೆದ್ದಾರಿಯ ಅಭಿವೃದ್ಧಿಗೆ ಗುಡ್ಡ ಅಗೆತ ನಡೆಸಲಾಗಿದೆ. ಇಲ್ಲಿ ನಂತೂರು ಫ್ಲೈಓವರ್ ಎಷ್ಟೋ ವರ್ಷಗಳಿಂದ ಆಗಬೇಕಿದೆ ಅನ್ನುವಂಥ ಕನಸು. ಆದರೆ ಇಲ್ಲಿ ನಂತೂರಿನಲ್ಲಿ ಎಷ್ಟು ಜೀವಗಳು ಬಲಿಯಾಗ್ತಾ ಇದೆ. ಹೆದ್ದಾರಿ ಪ್ರಾಧಿಕಾರ ಅಥವಾ ನಮ್ಮನ್ನಾಳುವವರು, ನಮ್ಮ ಇಲಾಖೆಗಳಿಗೆ ನಂತೂರಿನಲ್ಲಿ ಬಲಿಯಾದ ಜೀವಗಳ ಲೆಕ್ಕನೇ ಇಲ್ಲ. ಏನೂ ತಪ್ಪು ಮಾಡದೆ ನಿನ್ನೆ ಆಗಿರುವಂಥದ್ದು ಏನು, ಈ ರಾಷ್ಟ್ರೀಯ ಹೆದ್ದಾರಿಗೆ ಅಗ್ದಿರುವಂತಹ ಗುಡ್ಡದ್ದು ಆ ಮಣ್ಣು, ನೀರು, ಕಲ್ಲು ಎಲ್ಲ ಮಳೆ ನೀರಿಗೆ ಆ ರೋಡಿಗೆ ಬರುತ್ತೆ. ಅದು ಬ್ರೇಕ್ ಹಾಕಿದರೆ ಸಡನ್ ಸ್ಕಿಡ್ ಆಗುತ್ತೆ. ಅದಕ್ಕೆ ತಕ್ಕದಾಗಿ ಯಮದೂತದಲ್ಲಿ ಬರುವಂತಹ ಲಾರಿಗಳು, ಇಲ್ಲಿ ಮರಳು ಲಾರಿ ಅವರಿಗೆ ಬ್ರೇಕ್ ಹಾಕುವವರಿಗಿಲ್ಲ. ಅದರ ಜೊತೆಗೆ ನಮ್ಮಲ್ಲಿರುವಂತಹ ಮೀನಿನ ಲಾರಿಗಳ ವೇಗಕ್ಕೆ ಬ್ರೇಕ್ ಹಾಕುವವರಿಲ್ಲ. ಏನೋ ಜೀವಗಳು ಬಲಿಯಾಗುತ್ತೆ. 1-2 ವರ್ಷ 3 ವರ್ಷ ಕೇಸ್ ನಡೆಯುತ್ತೆ. ಅದರಲ್ಲಿ ಅವರು ಹೊರಬರ್ತಾರೆ ಅನ್ನೋದು ನಮಗೆ ಖಂಡಿತವಾಗ್ಲೂ ಗೊತ್ತಿದೆ, ಅವರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಕನಸು ಕಟ್ಟಿಕೊಂಡಿದ್ದಂತಹ ಜೀವಗಳು ಬಲಿಯಾಗ್ತಾ ಇದೆ ಅಲ್ಲ, ಆ ಜೀವಗಳಿಗೆ ಬೆಲೆ ಇಲ್ವಾ? ಆ ಮನೆಯವರ ಹೆತ್ತವರ ಸಂಕಟಕ್ಕೆ ಬೆಲೆ ಇಲ್ವಾ? ಬಾಳಿ ಬದುಕಬೇಕಿದ್ದ ಜೀವಗಳು, ನಂತೂರಿನಲ್ಲಿ ರಸ್ತೆ ಅಪಘಾತಕ್ಕೆ ಇಷ್ಟರ ತನಕ ಬಲಿಯಾದ ಜೀವಗಳು ಎಷ್ಟು ನಾವೇ ಸುದ್ದಿ ಮಾಡಿದ್ದೇವೆ. ಕಳೆದ ವರ್ಷ ಒಬ್ಬ ಇಂಜಿನಿಯರಿಂಗ್ ಕಲ್ತಂಥ ವಿದ್ಯಾರ್ಥಿ ಇನ್ನು 1-2 ವಾರದಲ್ಲಿ ವಿದೇಶಕ್ಕೆ ಹೋಗಿ ಕೈ ತುಂಬ ಸಂಬಳ ದುಡಿಬೇಕಿದ್ದಂಥ ಒಬ್ಬ ವಿದ್ಯಾರ್ಥಿ ಇದೇ ನಂತೂರಿನ ಹೊಂಡಕ್ಕೆ ಬಿದ್ದು ಮೃತಪಟ್ಟಿದ್ದ. ಲೆಕ್ಕ ಹಾಕಲಿಕ್ಕೆ ಹೋದರೆ ನಂತೂರಿನ ಅಪಘಾತದ ಸರಮಾಲೆಗೆ ಲೆಕ್ಕಗಳೇ ಇಲ್ಲ, ಅಷ್ಟು ಜೀವಗಳು ಬಲಿಯಾಗಿದೆ. ನವೆಂಬರ್ನಲ್ಲಿ ಮದುವೆ ಫಿಕ್ಸ್ ಆಗಿದೆ, ಮದುವೆ ಕಾಕದ ಹಂಚಿಕೆಯಾಗಿದೆ. ಎಲ್ಲ ಸಿದ್ಧತೆಗಳನ್ನು ನಡೆಸಿದಂತಹ ಯುವತಿ, ಆ ಮನೆಯವರ ನೋವು, ಅವರ ಕಷ್ಟ, ಅವರ ದುಃಖ, ಇದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಸದ್ಯ ಕದ್ರಿ ಪೊಲೀಸ್ ಠಾಣೆಯಲ್ಲಿ ಲಾರಿ ಚಾಲಕನ ಅಜಾಗರೂಕತೆಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ನಾನು ಹೇಳೋದು, ಈ ಲಾರಿ ಚಾಲಕನ ಅಜಾಗರೂಕತೆಯ ಜೊತೆಗೆ ಈ ಹೆದ್ದಾರಿ ಪ್ರಾಧಿಕಾರದವರ ವಿರುದ್ಧ ಕೂಡ ಯಾಕೆ ಪ್ರಕರಣ ದಾಖಲಾಗೋದಿಲ್ಲ? ಇವತ್ತು ಮಂಗಳೂರಿನ ನಂತೂರಿನಿಂದ ನೀವು ತೆಗೆದುಕೊಂಡು ನಮ್ಮ ಸುರತ್ಕಲ್ ತನಕ ತೆಗೆದು ನೋಡಿದರೆ ಎಷ್ಟು ಗುಂಡಿಗಳಿದೆ. ಆ ಗುಂಡಿಗಳಿಗೆ ಬಿದ್ದು ದ್ವಿಚಕ್ರ ವಾಹನ ಸವಾರರು ಎಷ್ಟು ಸಂಖ್ಯೆಯಲ್ಲಿ ಬಿದ್ದಿದ್ದಾರೆ, ಎಷ್ಟು ಜನ ಕೈಕಾಲು ಮುರ್ಕೊಂಡಿದ್ದಾರೆ, ಸೊಂಟ ಫ್ರ್ಯಾಕ್ಚರ್ ಆಗಿ ಮನೆಯಲ್ಲಿ ಮಲಗಿದಲ್ಲಿ ಇದ್ದಾರೆ. ನಮಗೆ ಇವತ್ತು ನೆನಪಿದೆ, 1-2 ವರ್ಷದ ಹಿಂದೆ ದಂಪತಿಗಳು ತೊಕ್ಕೊಟ್ಟು ಫ್ಲೈಓವರ್ ಬ್ರಿಡ್ಜ್ ದಾಟಿ ಆ ಟರ್ನ್ ತಗೊಳ್ಳುವ ಸಂದರ್ಭ, ಹಿಂದಿನಿಂದ ಬಂದಂಥ ಒಂದು ಗಾಡಿ ಅವರಿಗೆ ಡಿಕ್ಕಿ ಹೊಡೆಯುತ್ತಾ ಇಬ್ಬರು ಕೂಡ ಸ್ಪಾಟಲ್ಲಿ ಡೆತ್ ಆಗ್ತಾರೆ. 1-2 ವಾರ ಎಲ್ಲರೂ ಮಾತಾಡ್ತಾರೆ, ಆನಂತರ ಎಲ್ಲರೂ ಮರಿತಾರೆ. ಅವೈಜ್ಞಾನಿಕವಾದಂತಹ ರಸ್ತೆ ಡಿವೈಡ್ರಿಂದಾಗಿ ಅಲ್ಲಿ 2 ಜೀವ ಬಲಿಯಾಗಿತ್ತು ದಂಪತಿಗಳು ತೊಕ್ಕೊಟ್ಟಿನಲ್ಲಿ. ಆನಂತರ ನಾವೆಲ್ಲ ಸುದ್ದಿ ಮಾಡಿದ ಮೇಲೆ ಡೈರೆಕ್ಟ್ ಉಳ್ಳಾಲಕ್ಕೆ ತೆಗೆಯುವ ಕ್ರಾಸನ್ನು ಕಟ್ ಮಾಡಿ ಸ್ವಲ್ಪ ಮುಂದ್ಗಡೆ ಹೋಗಿ ಕಟ್ ತೆಗೆದುಕೊಳ್ಳೋದಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದ್ರು. ಆದರೆ ಇವತ್ತಿಗೂ ಕೂಡ ಹೆದ್ದಾರಿ ಪ್ರಾಧಿಕಾರದ ಅವೈಜ್ಞಾನಿಕ ರಸ್ತೆ ಕಾಮಗಾರಿ,
ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಎಷ್ಟು ಜನ ಬಲಿಯಾಗ್ತಾ ಇದ್ದಾರೆ. ಈ ಜೀವಗಳಿಗೆ ಬೆಲೆ ಇಲ್ವಾ? ಹಾಗಿದ್ರೆ ಸ್ಮಾರ್ಟ್ ಸಿಟಿ ಅಂತ ನಾವು ಕರಿತೇವೆ. ಇವತ್ತಿಗೂ ಟ್ರಾಫಿಕ್ನಲ್ಲಿ ಪೊಲೀಸರು ನಿಂತ್ಕೊಂಡು ಕೈ ಸಿಗ್ನಲ್ ಕೊಟ್ಟು ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕಾದ ಸ್ಮಾರ್ಟ್ ಸಿಟಿಯಲ್ಲಿ ನಾವಿದ್ದೇವೆ. ನಂತೂರು KPT ಸಂಜೆಯ ಟ್ರಾಫಿಕ್ ಯಾವ ರೀತಿಯಾಗಿದೆ? 4-5 ಪೊಲೀಸರು ನಿಂತ್ಕೊಂಡು ಟ್ರಾಫಿಕ್ ಕಂಟ್ರೋಲ್ ಮಾಡುವಂತಹ ಸ್ಮಾರ್ಟ್ ಸಿಟಿಯ ವ್ಯವಸ್ಥೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೇವೆ. ಇದು ಸೇರಿರುವಂತಹ ಜನಸ್ತೋಮ. ಇದು ಆ ಯುವತಿಯ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಬಂದಿರುವಂಥದ್ದು. ಕೋಡಿಕಲ್ನ ಮನೆಯಲ್ಲೂ ಕೂಡ ಸಾರ್ವಜನಿಕ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಿದ್ರು. ಅಲ್ಲೂ ಕೂಡ ತುಂಬ ಜನ ಬಂದು ಈ ಒಂದು ನಿಧನಕ್ಕೆ ಕಂಬನಿಯನ್ನು ಮಿಡಿದಿದ್ದಾರೆ. ಆನಂತರ ಸೈಂಟ್ ಡೊಮಿನಿಕ್ ಚರ್ಚ್ ಅಶೋಕ್ ನಗರದಲ್ಲಿ, ಅಲ್ಲಿ ಚರ್ಚ್ನಲ್ಲಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಗಿದೆ. ಆ ಎಲ್ಲ ಪೂಜಾ ವಿಧಿವಿಧಾನಗಳು ಜರುಗಿದ ಬಳಿಕ ಉರ್ವ ಚರ್ಚಿನ ಸ್ಮಶಾನದಲ್ಲಿ ಅಂತಿಮ ವಿಧಿವಿಧಾನದೊಂದಿಗೆ ದಫನ ಕಾರ್ಯವನ್ನು ನಡೆಸಲಾಗಿದೆ. ಖೇದಕರದ ಸಂಗತಿ, ಹಸೆಮಣೆ ಏರಬೇಕಿದ್ದಂತಹ ಯುವತಿ ಇವತ್ತು ಸ್ಮಶಾನದಲ್ಲಿ ಮಲಗಿದ್ದಾಳೆ. ಯಾರು ಕಾರಣೀಕರ್ತರು? ನಮ್ಮ ರಸ್ತೆಗಳು, ನಮ್ಮ ವ್ಯವಸ್ಥೆ, ನಮ್ಮ ಕಾನೂನು, ಅತಿಯಾದಂತಹ ವೇಗ, ಇದೆಲ್ಲವೂ ಕೂಡ ಒಂದು ಯುವತಿಯ ಬಾಳನ್ನು ಬಲಿ ತೆಗೆದುಕೊಂಡಿದೆ.